ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಬೆಳಿಗ್ಗೆ ನಾವು ಫ್ಲವರ್ ಟೀ ಕೂಡ ಮಾಡಿ ಕುಡಿಯಬಹುದು ಎಂಬುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಒಂದು ಎರಡನೇದಾಗಿ ಚೈನಾ ಪಾಟಲ್ಲಿ ಅನ್ನ ಬೇಯಿಸೋದು ಹೇಗೆ ಮತ್ತು ಅದರ ರಿಸಲ್ಟ್ ಹೇಗೆ ಎಂಬಂತಹ ರಿವ್ಯೂ ನಾನು ಕೊಡಲಿಕ್ಕಿದ್ದೇನೆ. ಮೂರನೇದಾಗಿ ನಮ್ಮ ತುಳುನಾಡಿನ ಚೇಟ್ಲ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಸೊ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ಸಹ ನೋಡಿ, ಆಯಿತಾ? ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನೊಂದು ಭಾರಿ ಖುಷಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇವತ್ತಿನ ಬೆಳಗಿನ ವೆದರ್ ಭಾರಿ ಚಂದ ಉಂಟು. ಒಳ್ಳೆ ಒಂದು ಹದವಾದ ಬಿಸಿಲು ಕೂಡ ಬರ್ತಾ ಉಂಟು. ವಾಕಿಂಗ್ ಎಲ್ಲ ಹೋಗಿ ಬಂದೆ ನಾನು ಇವತ್ತು, ಬಂಟಿಯನ್ನೆಲ್ಲ ಕರ್ಕೊಂಡು ಹೋಗಿ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಗುಲಾಬಿಯ ಹೂವಿನ ದಳಗಳಿಂದ ಮಾಡಿದಂತಹ ಗ್ರೀನ್ ಟೀ ಮಾಡ್ತಾ ಇದ್ದೆ. ನೋಡಿ, ತುಂಬಾ ಸುಲಭ, ತುಂಬಾ ಚೀಪೆಸ್ಟ್ ಮೆಥಡ್, ನಮ್ಮ ಬಾಡಿಗೆ ತುಂಬಾ ಒಳ್ಳೇದಂತೆ. ಇದಕ್ಕೆ ನಮ್ಮ ಮನೆಯಲ್ಲೇ ಗುಲಾಬಿ ಹಾಕ್ತದಲ್ಲ, ಗುಲಾಬಿ ಹೂ ಎಲ್ಲರ ಮನೆಯಲ್ಲಿ ಸಾಕ್ತದೆ. ಸೊ ಅದನ್ನು ಉದುರಿ ಹೋಗ್ಲಿಕ್ಕೆ ಬಿಡುವ ಬದಲು ನಾವು ಅದನ್ನು ಬೆಳಿಗ್ಗೆ ಕಾಫಿ ಟೀ ಕುಡಿಯೋ ಬದಲು ಇದರದೊಂದು ಕಷಾಯ ಮಾಡಿ ಕುಡಿಬಹುದು. ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಈಗ ಹೋಗುವಲ್ಲ. ನಮಗೆ ಈಗ ಉಂಟಲ್ಲ, ಕಾಫಿ ಟೀ ಎಲ್ಲ ಕುಡಿಬೇಕಂತಲೇ ಇದ್ದರೆ ಒಂದು 10 ಗಂಟೆಗೆ ಎಲ್ಲ ಕುಡಿಬೇಕು. ಅಂದರೆ ನಾವು ತಿಂಡಿ ತಿಂತೇವೆ ಅಷ್ಟು ಹೊತ್ತಿಗೆ ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಅಥವಾ ಗ್ರೀನ್ ಟೀ ಇಂಥದ್ದೆಲ್ಲ ನಾವು ಮಾಡಿ ಕುಡಿದ್ರೆ ಒಳ್ಳೆಯದು, ಫ್ರೆಶ್. ಗ್ರೀನ್ ಟೀ ಅಂದ ಕೂಡಲೇ ಆ ಬ್ಯಾಗಲ್ಲಿ ಬರ್ತದಲ್ಲ ಒಂದು ಟೀ, ಗ್ರೀನ್ ಟೀ ಎಲ್ಲ, ಅದನ್ನೆಲ್ಲ ಮಾಡಿ ಕುಡ್ಲಿಕ್ಕೆ ಹೋಗಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ಇನ್ನೊಂದು ಆರೋಗ್ಯ ಟಿಪ್ಸ್ ಅಂತ ಹೇಳಿದರೆ, ಬೆಳಿಗ್ಗೆ ಒಂದು 10 ರಿಂದ 20 ನಿಮಿಷ ಆದರೂ ಈ ಬಿಸಿಲನ್ನು ನಾವು ತಗೊಳ್ಬೇಕು. ಇದರಲ್ಲಿ ಸಿಗುವಂತಹ ಡಿ ವಿಟಮಿನ್ ನಮ್ಮ ಬಾಡಿಗೆ ಅಬ್ಸಾರ್ಪ್ಷನ್ ಆಗಬೇಕಾದ್ರೆ ನಾವು ತುಪ್ಪ ಮತ್ತು ಎಣ್ಣೆಯನ್ನು ತಿನ್ನಲೇಬೇಕು. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವೆಲ್ಲ ಕೂಡ ತುಪ್ಪ ಮತ್ತು ತೆಂಗಿನೆಣ್ಣೆಯನ್ನು ಆಹಾರದಲ್ಲಿ ಯೂಸ್ ಮಾಡಲಿಕ್ಕೆ ಕಲಿಸಿಕೊಡಿ. ಅಂದರೆ ತುಪ್ಪ ಒಂದು ಬ್ಯಾಡ್ ಫ್ಯಾಟ್ ಅಲ್ಲ, ಅದು ಗುಡ್ ಫ್ಯಾಟ್. ಹಾಗೆ ನಮ್ಮ ತೆಂಗಿನೆಣ್ಣೆ ಕೂಡ ಗುಡ್ ಫ್ಯಾಟ್ ಮತ್ತು ಬೆಸ್ಟ್ ಫ್ಯಾಟ್. ಅದು ನಮ್ಮ ದೇಹಕ್ಕೆ ಹೋದರೆ ಮಾತ್ರ ಅಂತೆ ಈ ಡಿ ವಿಟಮಿನ್ ನಮ್ಮ ಬಾಡಿಗೆ ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ತುಪ್ಪವನ್ನು ಯಾರು ಕೂಡ ವರ್ಜ್ಯ ಆಹಾರ ಅಂತ ಎಣಿಸಬೇಡಿ. ಇದರಿಂದ ನಾನು ದಪ್ಪಗಾಗ್ತೇನೆ, ವೆಯ್ಟ್ ಗೈನ್ ಆಗ್ತೇನೆ ಅಂತ ಎಣಿಸಬೇಡಿ. ಸೊ ಇವತ್ತು ಬೆಳಗಿನಿಂದಲೇ ನಿಮಗೆ 2 ಆರೋಗ್ಯ ಟಿಪ್ಸ್ ನಾನು ಕೊಟ್ಟೆ. ಈ ರೋಸ್ ಪೆಟಲ್ ಟೀ ಉಂಟಲ್ಲ, ಇದಕ್ಕೆ ನಾವು ಗ್ರೀನ್ ಟೀ ಅಂತ ಹೇಳುವುದಲ್ಲ, ಇದಕ್ಕೆ ನಾವು ಫ್ಲವರ್ ಟೀ ಅಂತ ಹೇಳೋದು. ಹೀಗೆ ಬೇರೆ ಬೇರೆ ಟೈಪ್ನ ಫ್ಲವರ್ ಟೀ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ನಮ್ಮ ಮನೆಯ ಸುತ್ತಮುತ್ತ ಸಿಗುವಂತಹ ಫ್ಲವರ್ಸ್ ಅಂತ ಹೇಳಿದರೆ ದಾಸವಾಳ, ಶಂಖಹೂ ಮತ್ತೆ ಇದು ಗುಲಾಬಿ. ಸೊ ಈ 3 ಉಂಟು. ಇನ್ನು ಜಾಸ್ಮಿನ್, ಸಂಪಿಗೆ ಇದನ್ನೆಲ್ಲ ಆಗ್ತದೆ ಗೊತ್ತಿಲ್ಲ ನನಗೆ. ಇವತ್ತು ನಾನು ನಿಮಗೆ ರೋಸ್ ಪೆಟಲ್ ಟೀಯನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಆಗುವ ಲಾಭಗಳು ಕೂಡ ಏನು ಅಂತ ಹೇಳಿ ನಾನು ನೋಡಿ ನಿಮಗೆ ವಿವರಿಸ್ತೇನೆ. ನಾನು ಪ್ಲೇನ್ ಆಗಿ ಮಾಡ್ತೇನೆ. ಇನ್ನು ಇದಕ್ಕೆ ನಾವು ಏಲಕ್ಕಿ, ದಾಲ್ಚಿನ್ನಿ, ಶುಂಠಿ ಈ ಥರ ಹಾಕಿ ಕೂಡ ಮಾಡ್ಬೋದು. ಒಳ್ಳೆ ಮೆಣಸು ಹಾಕಿ ಕೂಡ ಮಾಡ್ಬೋದು. ಹೀಗೆ ಮಾಡಿ ಕೊಡೋದಿದ್ರೆ ಉಂಟು, ಅದು ಖಾಲಿ ಹಾಲನ್ನು ಕುಡಿದು ಹೋಗ್ತದೆ. ಸ್ವಲ್ಪ ಹೊತ್ತಾಗ ಪುನಃ ಹಸಿವೆ ಆಗ್ತದೆ, ಪುನಃ ಕೇಳ್ತದೆ ಹಾಲು. ಈಗ ನೋಡಿ, ನೀರು ಕುದೀತಾ ಉಂಟು. ಈ ಮಳೆಗಾಲದಲ್ಲಿ ಉಂಟಲ್ಲ, ರೋಸ್ ಪೆಟಲ್ಸ್ ಅನ್ನು ನಾವು ಹೀಗೆ ಚಂದ ಮಾಡಿ ತೊಳ್ಕೊಳ್ಬೇಕು. ಮತ್ತೆ ಹುಳ ಎಲ್ಲ ಇರ್ತದೆ, ಜೇಡ ಎಲ್ಲ ಇದರಲ್ಲಿ ಗೂಡು ಕಟ್ಟಿ ಕೂಡ ಇರ್ತದೆ ಮಳೆಗಾಲದಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕು. ಕುದೀತಾ ಉಂಟಲ್ಲ, ಇದನ್ನು ಆಫ್ ಮಾಡಿದೆ. ಈಗ ನಾನು ತೊಳೆದು ಹುಳ ಎಲ್ಲ ನೋಡಿ ಇಟ್ಟಂತಹ ರೋಸ್ ಪೆಟಲ್ಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು. ಇದನ್ನೀಗ ನಾವು ಸೋಸಿಕೊಳ್ಳುವ. ನೋಡಿ, ಸುಲಭದಲ್ಲಿ ತಯಾರಾದಂತಹ ರೋಸ್ ಟೀ ರೆಡಿ. ಮುಖದ ಹತ್ರ ತರುವಾಗಲೇ ಗುಲಾಬಿ ಗುಲಾಬಿ ಪರಿಮಳ ಬರ್ತಾ ಉಂಟು. ಒಂಥರ ಟೇಸ್ಟ್ ಉಂಟು. ಮತ್ತು ರೋಸ್ ವಾಟರ್ ಕುಡ್ದ ಹಾಗೆ ಆಗ್ತದೆ. ಆದರೆ ಇದು ತುಂಬ ಒಳ್ಳೆಯದಲ್ಲ. ರೋಸ್ ಪೆಟಲ್ಸ್ನ ಟೀಯನ್ನು ನಾವು ಕುಡಿಯೋದ್ರಿಂದ ನಮಗೆ ಸ್ಟ್ರೆಸ್ ರಿಲೀಫ್ ಆಗ್ತದೆ. ಹಾಗೆ ಮೆನ್ಸ್ಟ್ರುವಲ್ ಕ್ರ್ಯಾಂಪ್ಸ್ ಎಲ್ಲ ಇದ್ದರೆ ಅದೆಲ್ಲ ಕಡಿಮೆ ಆಗ್ತದೆ. ಆ ಟೈಮಲ್ಲಿ ಡೈಜೆಷನನ್ನು ಇಂಪ್ರೂವ್ ಮಾಡ್ತದಂತೆ. ಮೈಂಡನ್ನು ಕಾಮ್ ಮಾಡುವಂತಹ ಏಜೆಂಟ್ಸ್ಗಳು ಇರುವ ಕಾರಣ ಒಳ್ಳೆಯ ರಾತ್ರಿ ನಿದ್ರೆ ಕೂಡ ಬರ್ತದಂತೆ. ಹಾಗೆ ಇದು ಒಳ್ಳೆಯ ಇಮ್ಯುನಿಟಿ ಬೂಸ್ಟರ್ ಕೂಡ ಆಗಿದೆ. ಇವತ್ತು ನೋಡಿ, ಒಂದು ಸ್ಪೆಷಲ್ ಚಟ್ನಿ ಮಾಡಿದ್ದೇನೆ ನಾನು. ಬೇಸೊಪ್ಪು, ಬೆಳ್ಳುಳ್ಳಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಮಾಡಿದ್ದೆ. ಎಲ್ಲವನ್ನು ಸಹ ಫ್ರೈ ಮಾಡಿ ಮೆಣಸು ಮತ್ತು ತೆಂಗಿನಕಾಯಿ ಒಟ್ಟಿಗೆ ಕಡ್ದದ್ದು. ಇದಕ್ಕೆ ಒಗ್ಗರಣೆ ಹಾಕಬೇಕಂತ ಇಲ್ಲ ನಾವು. ಮತ್ತೆ ಇಲ್ಲಿ ನಮ್ಮ ಮಾಮೂಲು ನೀರು ದೋಸೆ ರೆಡಿ ಆಗ್ತಾ ಉಂಟು. ಆಯ್ತು, ಈಗ ಇದನ್ನು ಫರ್ಮೆಂಟೆಡ್ ರೈಸ್ ಮಾಡ್ತಾ ಇದ್ದೇನೆ. ತಣ್ಣನೆಲ್ಲ ಬೆಂಜನೆಲ್ಲ ಮಾಡಿ ಊಟ ಮಾಡಬೇಕಂತ ಉಂಟು. ಇದು ನೀವು ಮೊನ್ನೆ ಹೇಳಿದ್ರಲ್ಲ, ಚೈನಾ ಪಾಟಲ್ಲಿ ಒಮ್ಮೆ ಅನ್ನ ಬೇಯಿಸೋದು ಹೇಗೆ ಅಂತ ತೋರಿಸಿಕೊಡಿ ಅಂತ. ಸೊ ನಾನು ಇವತ್ತಿಲ್ಲಿ ಕುಚ್ಚಲಕ್ಕಿದ್ದು ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ.
ಮತ್ತು ಇಲ್ಲಿಗ ಚೈನಾ ಪಾಟ್ ಕೂಡ ಉಂಟು ನೋಡಿ, ಚೈನಾ ಪಾಟ್ ಕೂಡ ರೆಡಿ ಮಾಡಿದ್ದೇನೆ. ಇದರಲ್ಲಿ ನಾವು ಅಕ್ಕಿಯನ್ನು ಬೇಯಲಿಕ್ಕೆ ಇಟ್ಟು ಕುದಿ ಬಂದು ಅರ್ಧ ಗಂಟೆ ಇದು ಒಲೆಯಲ್ಲಿ ಇರಬೇಕಂತೆ, ಅಂದರೆ ಗ್ಯಾಸಲ್ಲಿ ಬಿಸಿ ಆಗ್ತಾ ಇರಬೇಕು ಅರ್ಧ ಗಂಟೆ. ಮತ್ತು ಚೈನಾ ಪಾಟಲ್ಲಿ 2.5 ಗಂಟೆಗಳ ಕಾಲ ಬೇಯಲಿಕ್ಕೆ ಇಡಬೇಕು. ಆ್ಯಕ್ಚುಲಿ ಇದರದ್ದು ಸೈಜಿನ ಪಾತ್ರ ಉಂಟಲ್ಲ, ಇದು ಈಗ ಯಾವ ಸೈಜ್ ಅಂತ ಹೇಳಿದರೆ 1 ಸೇರು ಅಂತ ಹೇಳ್ತಾರಲ್ಲ, 1 kg ಅಕ್ಕಿ ಬೇಯುವಂತಹ ಕೆಪಾಸಿಟಿ. ಅಷ್ಟೇ ಕೆಜಿಯ ಕೆಪಾಸಿಟಿ ಆದರೆ ದಿನ ನಾವು ಬೇಯಿಸೋದಾದರೆ ಒಳ್ಳೆ ಬೇಯ್ತದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಟರೆ ಅಷ್ಟು ಚಂದ ಬೇಯುವುದಿಲ್ಲ, ಅಂದರೆ ಅದರ ಒಳಗೆ ಸ್ಪೇಸ್ ಜಾಸ್ತಿ ಇರಬಾರ್ದು, ಕಡಿಮೆ ಇರಬೇಕು. ಈಗ ನೋಡಿ, ನಾನು ಇಲ್ಲಿ ಯೂಸ್ ಮಾಡುವಂತಹ ಪಾತ್ರೆ ಇದು ಸ್ವಲ್ಪ ಸಣ್ಣ ಸೈಜ್ ಅಲ್ಲ, ಆದ ಕಾರಣ ಸ್ವಲ್ಪ ಇದರಲ್ಲಿ ಬೇಯುವುದು ಕಡಿಮೆ ಆಗ್ತದೆ. ಹಾಗೆ ನಮ್ಮ ಮನೆಗೆ ರೆಗ್ಯುಲರ್ ಯೂಸಿಗೆ ಎಷ್ಟು ದೊಡ್ಡ ಪಾತ್ರೆ ಬೇಕು ಅಷ್ಟು ದೊಡ್ಡ ಕೆಪಾಸಿಟಿ ಇದು ನಾವು ತಗೊಂಡ್ರೆ ಒಳ್ಳೆಯದು. ನಾವಂದರೆ ಹೆಚ್ಚಾಗಿ ನಮಗೆ ವರ್ಕರ್ ಎಲ್ಲ ಇರುವಾಗ ಅವರಿಗೆ ಬೇಕಾಗ್ತದೆ ಹೇಳಿ ದೊಡ್ಡ ಸೈಜ್ ತಗೊಂಡದ್ದು. ಹಾಗೆ ನಮಗೆ ಡೈಲಿ ಯೂಸಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಬೇಯುವುದಿಲ್ಲ ಅಂತೆಲ್ಲ, ಬೇಯ್ತದೆ, ನಮಗೆ ಸಾಕಾಗುವುದಿಲ್ಲ ಅದು ಬೆಂದದ್ದು. ಹಾಗೆ ಸ್ವಲ್ಪ ಉದುರು ಆಗ್ತದೆ, ನಮಗೆ ಮುದ್ದೆ ಆಗುವಷ್ಟು ಆ ಥರ ಬೇಯುವುದಿಲ್ಲ. ಹಾಗಾಗಿ ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಇಲ್ಲೀಗ ನೋಡಿ ಅನ್ನ ಬೇಯ್ತಾ ಉಂಟು ನೋಡಿ, ಚಂದ ಕುದಿ ಎಲ್ಲ ಬಂದಿದೆ ನೋಡಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಇದರ ಒಳಗೆ ಇಡ್ಲಿಕ್ಕೆ ಒಂದು ಪ್ಲೇಟ್ ಸಿಗ್ತದೆ ಆಯ್ತಾ, ಅದೆಲ್ಲಿಯೋ ಮಿಸ್ ಆಗಿದೆ, ಆದರೆ ಸಹ ಪ್ಲೇಟ್ ಇಲ್ಲದೆ ಸಹ ಇಡ್ಬೋದು, ತೊಂದರೆ ಇಲ್ಲ ನೋಡಿ. ಈಗ ಇದು ಹೀಗೆ ಟೈಟ್ ಕುತ್ಕೊಳ್ಬೇಕು ನೋಡಿ. ಇದು ನಾವು 2.5 ಗಂಟೆಗಳವರೆಗೆ ಇದರ ಮುಚ್ಚಳ ತೆಗಿಬಾರ್ದು, ಆಗಾಗ ತೆಗೆದೆಲ್ಲ ನೋಡ್ಲಿಕ್ಕಿಲ್ಲ. ಅಷ್ಟು ಹೊತ್ತು ಆದ್ಮೇಲೆ ನಾವು ಓಪನ್ ಮಾಡಬೇಕು. ಹಾಂ, ಇದು ಅಮರ್ ಬಜ್ಜೆಯ ಅಮರ್ ಬಜ್ಜೆ ಈ ಓಡಬೋತ್ನಾ ಈ ನಿಕ್ಲಾಂಚಿ ಬರ್ಪುಂಡು ಈ ಪೂಜೆ ರಾತ್ರಿ ಇಡೀ ಪೂಜೆ ಮುಳು ಕೊಂಡಾಟ. ಇವತ್ತಿನ ವೆದರ್ ನೋಡಿ ಒಮ್ಮೆ. ನಮ್ಮ ಹಸುಗಳನ್ನೆಲ್ಲ ಗುಡ್ಡೆಯಲ್ಲಿ ಕಟ್ಟಿದ್ದೇನೆ ಮೇಯಲಿಕ್ಕೆ ಅಂತ ಹೇಳಿ. ವರ್ಧನೆ ಎಲ್ಲ ಇರುವಾಗ ಕಟ್ತಾ ಇದ್ದಲ್ಲ, ಆಗ ಒಮ್ಮೆ ಹುಲ್ಲೆಲ್ಲ ಖಾಲಿಯಾಗಿತ್ತು ಕಟ್ಟಿದ ಕಡೆ. ಈಗ ಪುನಃ ಅಲ್ಲಿ ಚಂದ ಚಿಗುರಿದೆ, ಅವರಿಗೆ ಸಹ ಖುಷಿಯಾಗಿದೆ. ಹಾಗೆ ಈಗ ಹೋಗ್ತಾ ಇದ್ದಾನೆ ಅವರನ್ನು ಚೇಂಜ್ ಮಾಡುವ ಅಂತ ಹೇಳಿ ಕಟ್ಟಿದ್ದೇನೆ. ಸೊ ಈಗ ಚೇಂಜ್ ಮಾಡಲಿಕ್ಕೆ ಬಂದಿದ್ದೇನೆ ನಾನು. ಅದ್ದ ಅಕ್ಕ ತಮ್ಮ ಇದ್ದಾರೆ, ವೃಂದ ಮತ್ತು ನಮ್ಮ ಬಂಗಾರು ಭೀಮಣ್ಣ. ಒಂದಕ್ಕ ನೆಕ್ಕಿರೆ ಸೊಪ್ಪಿನ ಹೂವು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತು ಬಂದ ಬಾಳೆಗೊನೆ ನೋಡಿ. ನಾನು ಮತ್ತೆ ಉಂಟಲ್ಲ ಗುಡ್ಡೆಯಲ್ಲಿ ಇವರನ್ನು ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ, ಹೇಗೆ ಸಹ ಹೊತ್ತಾಗಿತ್ತಲ್ಲ ಅಂತ ಹೇಳಿ ಬಿಟ್ಟ ಕೂಡಲೇ ಇವರು ಮಾಡಿದ ಕೆಲಸ ಅಂತ ಹೇಳಿದೆ ನೋಡಿ. ಇವರು ಮುಂದೆ ಬರೋದು ತೋಟಕ್ಕೆ ಬರಲಿಕ್ಕೆ, ಅಲ್ಲಿಂದ ಮತ್ತೆ ಓಡಿಸಿದೆ ಪುನಃ. ಈಗ ನಾವು ಅನ್ನ ಬೆಂದಿದ ಅಂತ ನೋಡುವ. ಆಲ್ಮೋಸ್ಟ್ 2.5 ಗಂಟೆ ಜಾಸ್ತಿ ಆಯ್ತು ಇಟ್ಟು. ಇದು ನನ್ನ ಗಂಡ ಇಟ್ಟದು, ಗಾಳಿ ಹೋಗೋದೇ. ನಾನು ಹೇಳಿದಲ್ಲ ಇದರ ಸೈಜ್ ನೋಡಿ, ಸ್ವಲ್ಪ ದೊಡ್ಡ ಚರಿಗೆ ಇದರದ್ದು. ಹಾಗಾಗಿ ನೋಡಿ ಈ ಥರ ಇರ್ತದೆ ಇದರ ಒಳಗೆ. ಆ್ಯಕ್ಚುಲಿ ಅದರ ಕರೆಕ್ಟ್ ಸೈಜ್ನ ಪಾತ್ರೆ ಆದರೆ ಉಂಟಲ್ಲ, ನಾವು ಮುಚ್ಚಳ ತೆಗೆಯುವಾಗ ಸಹ ಸರಿ ಹಬೆ ಬರ್ತಾ ಇರ್ತದೆ. ಇದು ನೋಡಿ ಅಲ್ಲಿಗೆ ತಣ್ಣಗಾಗ್ತಾ ಬರ್ತದೆ ಟೈಮ್ ಹೋದ ಹಾಗೆ. ಹಾಗಾಗಿ ಈ ಸಣ್ಣ ಪಾತ್ರೆಯಲ್ಲಿ ನಾವು ಅಕ್ಕಿ ಬೇಯಲಿಕ್ಕೆ ಇಟ್ಟರೆ ಬೇಯುವುದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ, ಅಂದರೆ ಬಿಸಿ ತಗ್ತಾ ಹೋಗ್ತದೆ ಅದು ನೋಡಿ. ಇಷ್ಟೇ ಬೇಯೋದಿದು, ಅಕ್ಕಿ ಅರಳುವುದಿಲ್ಲ ಅಂತ. ಊಟಕ್ಕೆ ಬೇಳೆ ಸಾರು. ನಿನ್ನೆ ನಾನು ಕೆಸುವಿನ ಎಲೆ ತಂದಿದ್ದೆ ಅಲ್ಲ, ಸೊ ಅದರದ್ದು ಇವತ್ತು ನಾನು ಚೇಟ್ಲ ಮಾಡಬೇಕು ಅಂತ ಹೊರಟಿದ್ದೇನೆ. ನಾನು ಫಸ್ಟ್ ಟೈಮ್ ಮಾಡೋದು ಮತ್ತು ಫಸ್ಟ್ ಟೈಮ್ ತಿನ್ನೋದು. ಇಷ್ಟವರೆಗೆ ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಅಂತ ಹೇಳಿದರೆ ಅದು ಸುರುಳಿ ಸುತ್ತಿದ ಹಾಗೆ ಅದು ಬಿಚ್ಚುತ್ತಾ ಉಂಟು. ಹಾಗೆ ಪ್ರಯತ್ನ ಮಾಡಿ ಒಂದಷ್ಟು ಮಾಡಿದೆ ನಾನು. ಈಗ ಹೀಗೆಲ್ಲ ಬಂದಿದೆ. ಅದೆಂತ ಗೊತ್ತಲ್ಲ, ಸರಿ ಬಾಡಬೇಕು ಅಂತ. ಸರಿ ಬಾಡಿದರೆ ಎಷ್ಟು ಸರ್ತಿ ಕಟ್ಟಿದರೆ ಸಹ ಎಷ್ಟು ಸರ್ತಿ ಬಿಚ್ಚಿದರೆ ಸಹ ಹರಿಯುವುದಿಲ್ಲ, ಅಷ್ಟು ಚಂದ ಬಾಡಬೇಕು. ಈಗ ಇದು ನೋಡಿ ಚೆಂದಾಗಿ ಉಂಟು. ಮತ್ತು ಒಮ್ಮೆ ಬಾಡಿದ ಮೇಲೆ ಅದು ಬಿಚ್ಚಿಕೊಳ್ಳೋದೇ ಇಲ್ಲ, ಅದು ಹಾಗೆ ಇರ್ತದೆ ಅಂತ ಟೈಟಾಗಿ. ಸೊ ಅದು ಎಂಥ ವಿಶೇಷ ಅಂತ ಗೊತ್ತಿಲ್ಲ ನನಗೆ ಸಹ. ಈಗ ಇಲ್ಲಿ ಒಂದಷ್ಟು ಸ್ವಲ್ಪ ಆಗಿದೆ ನೋಡಿ.
ಹಾಗೆ ಒಂದೆರಡು ಮೂರು ಹರಿದು ಸಹ ಹೋಯ್ತು ಮಾಡುವಾಗ. ಅಂದರೆ ಅದು ಎಲೆ ಚಂದ ಬಾಡಬೇಕು. ನಾವು ಇವತ್ತು ಮಾಡೋದಿದ್ರೆ ನಿನ್ನೆ ಬೆಳಿಗ್ಗೆ ತಂದೆಲ್ಲ ಇಟ್ಟು ಸ್ವಲ್ಪ ಬಾಡಿಸಿದರೆ ಒಳ್ಳೆ ಕೈಯಲ್ಲಿ ಹೀಗೆ ಪಿರಿ ಕಟ್ಟಲಿಕ್ಕೆ ಆಗ್ತದೆ. ಅದು ಎಲ್ಲ ನೋಡಿ ಬಾಡಿ ಬಸವಳಿದು ಹೋಗಿದೆಲ್ಲ. ಸೊ ಇಂಥದನ್ನೆಲ್ಲ ನಾವು ಮಾಡಬೇಕು. ಮತ್ತು ಇದರ ಈ ತೊಟ್ಟಿನ ಭಾಗ ಉಂಟಲ್ಲ ಸರಿ ಕಟ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ಅದು ಸಹ ಹರಿತದೆ. ಈ ಥರದ್ದಾದರೆ ಮಾಡಲಿಕ್ಕೆ ಸುಲಭ ನಮಗೆ. ಮತ್ತು ಹಿಂದಿನವರೆಲ್ಲ ಅಂತೆ ನಮ್ಮ ತೊಡೆಯ ಮೇಲೆ ಇಟ್ಟು ಎಲೆಯನ್ನು ಹೀಗೆ ಮಾಡೋದಂತೆ ಗೊತ್ತಾಯ್ತಾ. ಆದರೆ ಈಗ ನಮಗೆ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಈಗ ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದ್ದೇನೆ. ಇನ್ನು ಪುನೊಮ್ಮೆ ಎಲೆ ತರಲಿಕ್ಕೆಲ್ಲ ಹೋಗಿ ಸರಿಯಾಗಿ ಮಾಡುವ. ಸೊ ನೋಡುವ ನನ್ನ ಪ್ರಯೋಗ ಸ್ವಲ್ಪ ಅದರಲ್ಲಿ ಸಕ್ಸಸ್ ಆಗ್ತದಾ ಅಂತ. ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅಲ್ಲ, ಪ್ರಯತ್ನಕ್ಕೆ ಫಲ ಇದ್ದೇ ಇದೆ. ಈ 15 hour ಫಾಸ್ಟಿಂಗ್ ನಾನು ಫಾಲೋ ಮಾಡ್ತಾ ಇರುವಾಗ 70 kg ಆದವಳು ಈಗ ಪುನಃ ಸ್ಕಿಪ್ ಆಗಿ 72 kgಗೆ ಬಂದಿದ್ದೇನೆ. ಅಂದರೆ ಅದು ನಮಗೆ ಲೈಫಲ್ಲಿ ಇಲ್ಲ ಅಲ್ಲ, ಲೈಫ್ ಸ್ಟೈಲ್ ಅಲ್ಲ ನಮ್ಮದೆಲ್ಲ. ಸೊ ತುಂಬ ಕಷ್ಟ ಉಂಟು. ನೋಡೋ ಕಾಲು ನೋವಾಗುವಾಗ ನೆನಪಾಗ್ತದೆ. ಹಾಗೆ ಇವತ್ತು ನಿಮ್ಮ ಹತ್ರ ಹೇಳಿದ್ದು ನಾನು ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ, ಹೇಗೆ ಲೈಫ್ ಸ್ಟೈಲ್ ಸರಿ ಮಾಡೋದು ಅಂತ. ಹೇಳಿದಷ್ಟು ಸುಲಭ ಇಲ್ಲ ಮರ್ರ ಯಾವುದು ಸಹ. ಅದು ಅಭ್ಯಾಸ ಆಗಿದೆ ನಮಗೆ ಚಿಕ್ಕಂದಿನಿಂದಲೇ ಉಂಟಲ್ಲ, ಅದಕ್ಕೆಲ್ಲ ಕರೆಕ್ಟಾಗಿ ಬೇಕು ಶಿಸ್ತುಬದ್ಧ ಕ್ರಮ. ಇರಲಿ, ನಾನು ಬಂಟಿಯನ್ನು ಕರ್ಕೊಂಡೋಗಿ ಬರ್ತೇನೆ. ಚೇಟ್ಲ ಮಾಡಲಿಕ್ಕೆ ಕೆಸುವಿನ ಎಲೆ ಒಳ್ಳೆ ಬಾಡಬೇಕು. ಬಾಡಿದ ನಂತರ ನೋಡಿ ಈ ರೀತಿಯಾಗಿ ನಾವು ಅದನ್ನು ಪಿರಿ ಕಟ್ಟುವುದು ಅಂತ ಹೇಳ್ತೇವೆ. ಬತ್ತಿ ಎಲ್ಲ ಮಾಡಲಿಕ್ಕೆ ನಾವು ಮಾಡ್ತೇವಲ್ಲ ಹತ್ತಿಯನ್ನು, ಅದೇ ಥರ ಮಾಡಿ ಅದನ್ನು ಮಿಡ್ಲಿಂದ 2 ಭಾಗ ತೆಗೊಳ್ಬೇಕು. ಮತ್ತು ಒಂದು ಕೊನೆಯನ್ನು 2 ಸುತ್ತು ನಾವು ಸುರುಳಿ ಮಾಡಿ ಮತ್ತೊಂದು ಸುತ್ತನ್ನು ನಾವು ಗಂಟು ಹಾಕಲಿಕ್ಕೆ ಉಪಯೋಗಿಸಬೇಕು. ಇದು ಒಂದು ಮಾದರಿಯ ಚೇಟ್ಲದ ಗಂಟು ಮಾಡುವ ಕ್ರಮ. ಇದರಲ್ಲಿ ಒಂದು 3-4 ಮಾದರಿಯಲ್ಲಿ ಮಾಡ್ತಾರೆ ಬೇರೆ ಬೇರೆ. ಒಟ್ಟಾರೆ ಅಂತ ಹೇಳಿದರೆ ಅದನ್ನು ಒಂದು ಗಂಟು ಮಾಡಿ ಬೇಯಲಿಕ್ಕೆ ಕೆಸುವಿನ ಎಲೆಯ ಗಂಟು. ಹಾಗೆ ಒಂದು ಹಲಸಿನ ಹಣ್ಣಾಗಿತ್ತು, ಮತ್ತು ನಾವು ಕೂತ್ಕೊಂಡು ಅದನ್ನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ಒಂದು ತುಳು ಬ್ಲಾಗ್ಸ ನಾನು ಅಪ್ಲೋಡ್ ಮಾಡಿದ್ದೇನೆ. ಪ್ಲೀಸ್ ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ. ತೇಗದ ಎಲೆಯ ಉಪಯೋಗ ಏನು, ಹಲಸಿನ ಗಟ್ಟಿ ಮಾಡಲಿಕ್ಕೆ ಯಾಕೆ ಅದನ್ನು ಉಪಯೋಗಿಸ್ತಾರೆ ಎಂಬ ಮಾಹಿತಿ ಎಲ್ಲ ಅದರಲ್ಲಿ ಶೇರ್ ಮಾಡಿದ್ದೇನೆ. ಪ್ಲೀಸ್ ಅದನ್ನು ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಈ ವಿಡಿಯೋ ನಮ್ಮ ವರ್ಧನ್ ಮತ್ತು ನೋಡಿ ವೃದ್ಧಿ ಹಾಗೆ ಶಂಭು ಇರುವಂತಹ ವಿಡಿಯೋ, ಇದನ್ನು ಅಲ್ಲಿ ಅವರು ನಮಗೆ ಕಳಿಸಿಕೊಟ್ಟಿದ್ದಾರೆ. ಲಾಸ್ಟ್ ಟೈಮೇ ಒಂದು 2-3 ಕಳಿಸಿ ಕೊಟ್ಟಿದ್ದರು. ಅದು ನೋಡುವಾಗ ಅವರು ಡಿಸಪಿಯರಿಂಗ್ ಮೆಸೇಜ್ ಮಾಡಿದರು, ಹಾಗಾಗಿ ಅದು ಫುಲ್ಲು ಡಿಲೀಟ್ ಆಗಿ ಹೋಯಿತು, ನನಗೆ ಸಿಗಲಿಲ್ಲ. ಹಾಗೆ ಇದು ಲೇಟೆಸ್ಟ್ ವಿಡಿಯೋ ನೋಡಿ, ಅವರು 2 ಹಗ್ಗ ಹಾಕಿ ಕಟ್ತಾರೆ. ಹಾಗೆಯೇ ದುಡಿಬಳ್ಳು ಅಂತ ಹೇಳ್ತೇವಲ್ಲ ಅದನ್ನು ಹಾಕ್ತಾರೆ. ಎಲ್ಲ ಹಸುಗಳಿಗೆ ಸಹ ಹಾಕಿದ್ದಾರೆ ಅಂತ. ಅಲ್ಲಿ ಅವರಂದರೆ ಕಟ್ಟುವ ಕ್ರಮವೇ ಹಾಗಿರಬೇಕು. ನಾವು ಈ ಥರ ಎಲ್ಲ ಕಟ್ಟುವುದೇ ಇಲ್ಲಲ್ಲ. ಅದನ್ನು ನೋಡುವಾಗ ತುಂಬ ಒಂಥರ ಬೇಜಾರಾಗ್ತದೆ, ಹೇಗೆಲ್ಲ ಕಟ್ಟಿದಾರಲ್ಲ ಅಂತ ಹೇಳಿ. ಆದರೆ ಅವರಿಗೆ ಅಂತ ಹೇಳಿದರೆ ಎಷ್ಟಾದರೆ ಸಹ ಅವರಿಗೆ ಹೆದರಿಕೆ ಅಲ್ಲ, ಇನ್ನೊಬ್ಬರ ಇಷ್ಟು ದೊಡ್ಡ ಹಸುವನ್ನು ಹೇಗೆ ಮ್ಯಾನೇಜ್ ಮಾಡೋದು ಗುದ್ದಿದ್ರೆ ಅಂತೆಲ್ಲ ಹೇಳಿ. ಸೊ ನಾವು ಅದಕ್ಕೆ ಎಂತ ಸಹ ಮಾಡಲಿಕ್ಕೆ ಆಗೋದು. ನೋಡಿ ಇಷ್ಟು ಸಣ್ಣ ಕರುವಿಗೆ ಜರ್ಸಿಗೆ ಕೂಡ ಮೂಗುದಾರ ಎಲ್ಲ ಹಾಕಿದ್ದಾರೆ. ಅಂದರೆ ಅದು ಹಾಗೆ ಅಲ್ಲ, ಮನೆಯವರು ಇಲ್ಲದೆ ಬರೇ ವರ್ಕರ್ ನೋಡಿಕೊಳ್ಳೋದಾದರೆ ಅವರ ಸೇಫರ್ ಸೈಡಿಂದ ಎಂತೆಲ್ಲ ಮಾಡಬೇಕು ಎಲ್ಲ ಮಾಡಿಕೊಳ್ತಾರೆ. ಹಾಗೆ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.